ಹೊಸ ಪ್ರಯೋಗ ಹಲವಾರು ಪ್ರಥಮಗಳಿಗೆ ಸಾಕ್ಷಿಯಾಗಿರುವ ಮೂಡುಬಿದಿರೆ ಕಂಬಳವು ಮತ್ತೊಂದು ವಿಶೇಷತೆಯನ್ನ ಎದುರು ನೋಡುತ್ತಿದೆ. ಮೂಡುಬಿದಿರೆ ಕಂಬಳದ ಕೆರೆಯ ಬಳಿ ತುಳುನಾಡಿನ ಪರಂಪರೆಯ ಗುತ್ತಿನ ಮನೆಯ ಶೈಲಿಯಲ್ಲಿ ವೇದಿಕೆ ನಿರ್ಮಾಣವಾಗುತ್ತಿದ್ದು ಕೆಲವೇ ದಿನಗಳಲ್ಲಿ ಅದು ಲೋಕಾರ್ಪಣೆಗೊಳ್ಳಲಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಉಚಿತ ತರಬೇತಿ ಸಹಿತ ಹಲವು ಕಂಬಳ ಕ್ಷೇತ್ರದ ಬೆಳವಣಿಗೆಗಾಗಿ ಪೂರಕವಾದ ಕೆಲಸ ಮಾಡುತ್ತಿರುವ ಗುಣಪಾಲ ಕಡಂಬ ಸಂಚಾಲಕತ್ವದ ಕಂಬಳ ಅಕಾಡೆಮಿಯು ಮೂಡುಬಿದಿರೆ ಕಂಬಳ ಸಮಿತಿ ಹಾಗೂ ಸಾರ್ವಜನಿಕರ ಸಹಯೋಗದಲ್ಲಿ ಮೂಡುಬಿದಿರೆಯಲ್ಲಿ ಕಂಬಳ ಮ್ಯೂಸಿಯಂ ಮಾಡುವ ಚಿಂತನೆ ನಡೆಸುತ್ತಿದೆ. ಇದಕ್ಕೆ ಪೂರಕವಾಗಿ ಮೂಡುಬಿದಿರೆ ಕಂಬಳ ಕೆರೆಯ ಪ್ರದೇಶದಲ್ಲಿ ಜಾಗವನ್ನ ಗುರುತಿಸಿದ್ದು ಯೋಜನೆ ವಿನ್ಯಾಸ ಕೂಡ ರಚನೆಯಾಗುತ್ತಿದೆ. ಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆಗೆ ಅದಾನಿ ಗ್ರೂಪ್ಸ್ 50 ಲಕ್ಷ ರೂಪಾಯಿ ಅನುದಾನವನ್ನ ಘೋಷಿಸಿದೆ. ಸುಸಜ್ಜಿತ ಕಟ್ಟಡ, ಅದರೊಳಗೆ ಸಭಾಂಗಣ, 6 ಕೋಣೆಗಳು, ಗ್ರಂಥಾಲಯ, ಕಂಬಳ ಪರಿಕರಗಳನ್ನು ಅಚ್ಚುಕಟ್ಟಾಗಿ ಜೋಡಿಸಲು ವಸ್ತು ಸಂಗ್ರಹಾಲಯಕ್ಕೆ ವಿಶಾಲವಾದ ಹಾಲ್ ಯೋಜನೆಯಲ್ಲಿದೆ.